ಎಲ್ಲರಿಗೂ ನಮಸ್ಕಾರ. ಇಂದು ಸೋಮವಾರ ಮುಗಿದ ನಂತರ ಮಹಾಶಿವನ ಆಶೀರ್ವಾದ ಈ 4 ರಾಶಿಯವರ ಮೇಲೆ ಬೀಳಲಿದೆ. ಇವರಿಗೆ ರಾಜಯೋಗ ಶುರುವಾಗಲಿದೆ. ಹಾಗಾದರೆ ಆ 4 ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ತಪ್ಪದೆ ಪ್ರೆಸ್ ಮಾಡಿ. ಶಿವನ ಆಶೀರ್ವಾದ ಪಡೆಯುತ್ತಿರುವ ಮೊದಲನೆಯ ರಾಶಿ ಮಿಥುನ ರಾಶಿ. ಈ ರಾಶಿಯವರಿಗೆ ಕುಜ ಮತ್ತು 3ನೇ ಮನೆಯಲ್ಲಿ ರಾಹು ಇರುವುದರಿಂದ ಕಲಹ ಇರುತ್ತದೆ. ವೈರತ್ವ ವಿರಸಗಳು ಉಂಟಾಗುವ ಸಾಧ್ಯತೆ ಇದೆ. ಆರ್ಥಿಕ ಕೊರತೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕೆಲಸಗಳಲ್ಲಿ ವಿಘ್ನಗಳು ಬರುವುದರಿಂದ ಯಾವುದೇ ಕೆಲಸಗಳನ್ನು ಯೋಚಿಸಿ ಆರಂಭಿಸಬೇಕು. ವೃತ್ತಿಯಲ್ಲಿ ಸ್ವಂತ ಪ್ರಯತ್ನದ ಅಗತ್ಯವಿರುತ್ತದೆ. ಇನ್ನು ಮಾನಸಿಕ ಚಡಪಡಿಕೆ ಮತ್ತು ಕಿರಿಕಿರಿ ಉಂಟಾಗಬಹುದು. ತರ್ಕ ಮತ್ತು ಚರ್ಚೆಯಲ್ಲಿ ಗೆಲುವು ಕೂಡ ಇರುತ್ತದೆ. ದುಡಿಮೆಯ ಫಲಗಳು ಕಡಿಮೆ ಇರುತ್ತದೆ. ಉತ್ತಮ ಯಶಸ್ವಿಗಾಗಿ ಕಠಿಣ ಪರಿಶ್ರಮ ತುಂಬಾ ಮುಖ್ಯ. ಇನ್ನು ಎರಡನೆಯದಾಗಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ 8ನೇ ಮನೆಯಲ್ಲಿ ಗುರು ಕೇತುವಿನ ತೊಂದರೆ ಇರುವುದರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮತ್ತು ಮನಸ್ತಾಪಗಳು ಉಂಟಾಗುತ್ತವೆ. ನಿಮ್ಮ ಬದುಕಿನಲ್ಲಿ ಹೊಸ ಹೆಜ್ಜೆ ಇಡಲು ಉತ್ತಮ ಕಾಲವಿದು. ನೆರೆಹೊರೆಯವರೊಡನೆ ಜಾಗ್ರತೆಯಿಂದ ವ್ಯವಹರಿಸಬೇಕು. ವ್ಯಾಪಾರ ವ್ಯವಹಾರ ಯಶಸ್ಸು ತಂದುಕೊಡಲಿವೆ. ಆರೋಗ್ಯ ಸಮಸ್ಯೆ ಇಲ್ಲ. ಮಹತ್ವಾಕಾಂಕ್ಷೆಗಳು ಈಡೇರಿಸುವಲ್ಲಿ ಅಡೆತಡೆಗಳು ಉಂಟಾಗಬಹುದು. ನಂತರ ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಆದರೆ ಸ್ವಲ್ಪ ಪ್ರಯತ್ನದಿಂದ ಪ್ರಯೋಜನವಾಗುತ್ತದೆ. ಇನ್ನು ಮೂರನೆಯದಾಗಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಉಂಟಾಗುತ್ತದೆ. ದಾಯಾದಿಗಳ ಕಲಹ ಇರುತ್ತದೆ. ಆಸ್ತಿ ವಿವಾದಗಳು, ಹಿತಶತ್ರುಗಳ ಕಾಟ ಮುಂತಾದ ತೊಂದರೆ ಕಾಣಿಸಿಕೊಳ್ಳಬಹುದು. ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಕುಂಠಿತವಾಗಬಹುದು. ಆಪ್ತರೊಂದಿಗೆ ಜಗಳವಾಡದೆ ಸಂಯಮದಿಂದ ಇರಿ. ಆರ್ಥಿಕ ವಹಿವಾಟಿನಲ್ಲಿ ಜಾಗರೂಕರಾಗಿರಿ. ಅಡ್ಡದಾರಿಯಿಂದ ಲಾಭ ಗಳಿಸುವ ಹಾದಿಯನ್ನು ಹುಡುಕಬೇಡಿ, ಅದರಿಂದ ನಷ್ಟ ಸಂಭವಿಸಬಹುದು. ಇನ್ನು ಕೊನೆಯದಾಗಿ ಸಿಂಹ ರಾಶಿ. ಈ ರಾಶಿಯವರಿಗೆ 12ನೇ ಮನೆಯಲ್ಲಿರುವ ರಾಹುವಿನಿಂದಾಗಿ ನೀವು ಕೊಟ್ಟ ಹಣ ಮರಳಿ ಬರುವ ಸಾಧ್ಯತೆ ಕಡಿಮೆ. ಭೂಮಿಗೆ ಸಂಬಂಧಿಸಿದ ವಿವಾದ ಕಂಡುಬರಬಹುದು. ಪತ್ನಿಯೊಂದಿಗೆ ಹೊಂದಾಣಿಕೆಯನ್ನು ಇರಲಿ. ಹಿರಿಯರ ಸೂಕ್ತ ಸಲಹೆಗಳು ನಿಮ್ಮ ಮುನ್ನಡೆಗೆ ಕಾರಣವಾಗಲಿವೆ. ಕಾರ್ಯರಂಗದಲ್ಲಿ ಮೇಲಾಧಿಕಾರಿಯೊಂದಿಗೆ ಭಿನ್ನಾಭಿಪ್ರಾಯ ಮೂಡಬಹುದು. ಅದಕ್ಕೆ ಮೌನವೇ ಲೇಸು. ಉದ್ಯೋಗದಲ್ಲಿ ವರ್ಗಾವಣದ ಅಥವಾ ಬದಲಾವಣೆ ಕೂಡ ಸಾಧ್ಯತೆ ಇದೆ. ನಯವಾಗಿ ಮಾತನಾಡುವವರ ಬಗ್ಗೆ ಎಚ್ಚರದಿಂದಿದ್ದರೆ ಒಳಸಂಚು ನಡೆಸಲು ಸಾಧ್ಯವಿಲ್ಲ. ಆರ್ಥಿಕ ಸ್ಥಿರತೆಯಲ್ಲಿ ಇಳಿಕೆ ಕಂಡುಬರುತ್ತದೆ. ಇನ್ನು ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.